ನಮಸ್ತೆ ಮಾತೇರಿಗಿಲ್ಲ ಕಾಂಡೆ ಕಂಡೆ ಏನ ತಿಂಡಿ ಮಲ್ಪುನ್ ಬಂದು ಅವೇ ಟೆನ್ಷನ್ ಮಾತೇರಿಗಿಲ್ಲ ಅಂಚನೆ ಕಪ್ಪ ರೊಟ್ಟಿದ ರೆಸಿಪಿ ಮಲ್ದು ತೋಜದೇನು ಕಪ್ಪ ರೊಟ್ಟಿದ ರೆಸಿಪಿ ಮಲ್ಪನಾಗ ಸ್ಮೂತ್ ಆದ ಬರೋಡುಂದಾಂಡ ನಮ್ಮ ಕೆಲವೊಂದು ಟಿಪ್ಸ್ ಫಾಲೋ ಮಲ್ಪೋಡು ಆ ಟಿಪ್ಸ್ ಪ್ರಕಾರ ನಮ್ಮ ಮಲ್ತೊಂದ್ಕೊಂಡ ನಮಕ್ ಪರ್ಫೆಕ್ಟ್ ಆದಿತ್ತಿನ ಕಪ್ಪ ರೊಟ್ಟಿ ಸಿಕ್ಕೊಂಡು ಐಟ್ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಪನ್ನಾಗ ನಮ್ಮ ಪಾಡ್ನ ಅಳತೆ ಇಂಪಾರ್ಟೆಂಟ್ ಏತ್ ತಾರೈ ಏತ್ ನುಪ್ಪು ಅವು ಇಂಪಾರ್ಟೆಂಟ್ ಐಟ್ ಪಾಡ್ನ ಐತ ಬೊಕ್ಕ ನಮ್ಮ ಕಪ್ಪ ರೊಟ್ಟಿ ಮಲ್ತಾ ಇನಿ ಅವು ಮಣ್ಣದ ಓಡು ಮಲ್ಪುನ ಮಂಚಾದ ಅವು ಮಣ್ಣದ ಓಡು ಲಂಚನೆ ಸಮ ಕಾಯ್ದಿಪ್ಪೋಡು ಸಮ ಕಾಯಿಂದ ಮಾತ್ರ ನಮ್ಮ ಕಪ್ಪ ರೊಟ್ಟಿ ಪರ್ಫೆಕ್ಟ್ ಆದ ಬರ್ಪೀನಿ ಇಜಿಡ ಕಪ್ಪ ರೊಟ್ಟಿ ಚಟ್ಟೆ ಹಾಪುಂಡು ಅಂಚಾದ ಫ್ಲಫಿ ಆದ ಸ್ಪಾಂಜಿ ಆದ ಬರೋಡಾಂಡ ಕಪ್ಪ ರೊಟ್ಟಿ ನಿಗುಲು ಅರಿತ ಮೆಜರ್ಮೆಂಟ್ ತಾರೈತ ಮೆಜರ್ಮೆಂಟ್ ಬೊಕ್ಕ ಅವು ನಮ್ಮ ಹಿಟ್ಟು ಹದ ಮಲ್ಪುನ ಪನ್ನ ನೀರು ಏತ್ ಅವಿಂದ ಏತ್ ದಪ್ಪ ದೀಪ ಅವು ಇಂಪಾರ್ಟೆಂಟ್ ಆಯ್ತ ಬೊಕ್ಕ ಒಂದು ಮಣ್ಣು ಮಲ್ಲ ಬರ್ನಾಡ್ದು ಸಮ ನಮ್ಮ ಕಾವಲಿನ ಕಾಯೋಡು ಪನ್ನ ಮಣ್ಣದ ಒಂದು ಓಡುನು ಸಮ ಕಾಯೋಡು ಮಣ್ಣದ ಓಡುನು ಸಮ ಕಾಯಂಡ ಮಾತ್ರ ಪರ್ಫೆಕ್ಟ್ ಆದ ಬರ್ಪೀನಿ ಒಂಜಿ ಕಪ್ಪ ರೊಟ್ಟಿ ಪಾಡ್ದಾಯಿನೆ ಕುಡೊಂಜಿ ಕಪ್ಪ ರೊಟ್ಟಿ ಕಾಯವನಗಲ ಮಣ್ಣದ ಓಡು ಸಮ ಕಾಯ್ದುಪ್ಪೋಡು ಇಜಿಡ ಕಪ್ಪ ರೊಟ್ಟಿ ಲಾಯ್ಕ್ ಬರ್ಪುಜಿ ಆಯ್ತ ಬೊಕ್ಕ ಮಸ್ತ್ ಸಪೋರ್ಟ್ ಮಲ್ದಾರ್ ನಿಗುಲೆಂಕ್ ಅಂಚದು ಮಸ್ತ್ ಥ್ಯಾಂಕ್ಸ್ ಅಂಚನೆ ಎಂಕ್ ಸಪೋರ್ಟ್ ಮಲ್ತೊಂದು ಇಪ್ಪುಲೆ ನಿಗಲ ತುಳುತಾಗಲ ಸಪೋರ್ಟ್ ಎಂಕ್ ಬೋಡು ನಿಗುಲು ಅಂಚನೆ ಸಪೋರ್ಟ್ ಮಲ್ತಂಡ ಎನ್ನ ಚಾನಲ್ಡ್ ಎಡ್ಡೆ ರೆಸಿಪೀಸ್ ಪಾಡ್ರಿಗೆ ಎಂಕ್ ಒಂಜಿ ಖುಷಿ ಆಪುಂಡು ಅಂಚನೆ ನಿಗಲ ಕಮೆಂಟ್ ತೂದ್ಲೆಂಕ್ ಮಸ್ತ್ ಖುಷಿ ಆಪುಂಡು ನಿಗುಲೆಂಕ್ ಮಸ್ತ್ ಸಪೋರ್ಟ್ ಮಲ್ತೊಂದುಲ್ಲಾರು ಮಸ್ತ್ ಥ್ಯಾಂಕ್ಸ್ ನಿಗಲೆಗ್ ಅಂಚನೆ ಕನ್ನಡೊಳ್ಳೆ ಇಂಗ್ರೀಡಿಯೆಂಟ್ಸ್ ಮತ್ತೆ ಎಕ್ಸ್ಪ್ಲೇನ್ ಮಲ್ಪೆ ದಾಯ ಪನ್ನಗ ಕನ್ನಡೊಳ್ಳ ಮಸ್ತ್ ಸಬ್ಸ್ಕ್ರೈಬ್ ಮಲ್ದೇರು ಸಪೋರ್ಟ್ ಮಲ್ಪೇರು ఒక కన్నడోడ్ల పన్లే పందు పన్పేరు అంచాదు ಕನ್ನಡೋಡ್ಲ ರೆಸಿಪೀಸ್ ಏನ್ ಪನ್ಪೆ ಓಡುಪಾಳ್ಯ ಅಂತ ಹೇಳ್ತಾರೆ ಇದಕ್ಕೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಕಪ್ಪ ರೊಟ್ಟಿ ಮಾಡುವಾಗ ಕರೆಕ್ಟ್ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಅಕ್ಕಿ ತೆಂಗಿನಕಾಯಿ ಅನ್ನವನ್ನು ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದ ಒಂದು ಸ್ಪಾಂಜಿ ಟೈಪ್ ಅಂದರೆ ಸ್ಪಾಂಜಿ ಟೈಪ್ ಅಥವಾ ಬನ್ ಟೈಪಲ್ಲಿ ನಿಮಗೆ ಓಡುಪಾಳ್ಯ ಸಿಗ್ತದೆ ಅದಕ್ಕೋಸ್ಕರ ನೀವು ದೊಡ್ಡ ಬರ್ನರಲ್ಲಿ ಮಣ್ಣಿನ ಪ್ಯಾನನ್ನು ಸರಿಯಾಗಿ ಕಾಯಿಸ್ಕೊಳ್ಬೇಕು ಅಂದರೆ ಸರಿಯಾಗಿ ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಒಂದು ಹಾಕಿ ದೋಸೆ ತೆಗೆದಾದ್ಮೇಲೆ ಇನ್ನೊಂದು ಹಾಕುವಾಗ ಕೂಡ ಅದು ಪರ್ಫೆಕ್ಟ್ ಆಗಿ ಸರಿಯಾಗಿ ಹೆಂಚು ಬಿಸಿ ಆಗಬೇಕು ಆಗ ಮಾತ್ರ ನಿಮಗೆ ಸ್ಪಾಂಜಿ ಟೈಪ್ ಒಂದು ಓಡುಪಾಳ್ಯ ಅಥವಾ ಉಪ್ಪು ದೋಸೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ ಅದು ಸಿಗ್ತದೆ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಕನ್ನಡ ಹಾಗೂ ನಾನು ತುಳುವಿನಲ್ಲಿ 2 ಭಾಷೆಯಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ತುಳುವಿನಲ್ಲಿ ಮಾಡಬೇಕಾಗ್ತದೆ ಯಾಕೆಂದರೆ ನನಗೆ ತುಳು ಬಿಡಲಿಕ್ಕೆ ಆಗೋದಿಲ್ಲ ಫಸ್ಟ್ ನನಗೆ ತುಳುವಿನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಾನಲ್ಗೆ ಅದಕ್ಕೋಸ್ಕರ ನಾನು ತುಳು ಹಾಗೂ ಇಂಗ್ರೀಡಿಯೆಂಟ್ಸನ್ನು ಕನ್ನಡದಲ್ಲಿ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಈಗ ನೋಡುವ ಹೇಗೆ ಓಡು ದೋಸೆ ಮಾಡುವುದಂತ ಭಾರಿ ಶೋಕದ ಒಂಜಿ ಸ್ಮೂತದ ಕಪ್ಪ ರೊಟ್ಟಿ ಆತಂಡು ಅಂಚ ನಮ್ಮ ಕಪ್ಪ ರೊಟ್ಟಿದ ರೆಸಿಪಿ ನೆಂಚ ಮಲ್ಪುನ್ ಬಂದ ತೂಕ ಪರ್ಫೆಕ್ಟ್ ಆದ ಒಂದೇಟ್ ಗ್ಯಾಸ್ ಸ್ಟವ್ ಮಲ್ಪುನ ಒಂಜಿ ಕಪ್ಪ ರೊಟ್ಟಿದ ಕೇಂದಿತ್ತೇರು ಐಕಸ್ರ ಧ್ಯಾನ್ ತೋಜೈನಿ ಇತ್ತೆ ಇಂಗ್ರೀಡಿಯೆಂಟ್ಸ್ ಮತ್ತು ತೂಕ ಈಗ ನಾವು ಇಂಗ್ರೀಡಿಯೆಂಟ್ಸ್ ನೋಡು ಒಂದು ಸ್ಮೂತ್ ಆದಂತಹ ಸ್ಪಾಂಜಿ ಟೈಪಲ್ಲಿ ಒಂದು ಉಪ್ಪು ದೋಸೆ ಓಡು ದೋಸೆ ಮಾಡಿ ತೋರಿಸಿದ್ದೇನೆ 2 ಲೋಟ ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇಲ್ಲಿ ನಾರ್ಮಲ್ ದೋಸೆ ದಪ್ಪ ಅಕ್ಕಿಯನ್ನೇ ತಗೊಳ್ಳಿ ಅದು ನಿಮಗೆ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸೋನಾ ಮಸೂರಿ ಕೂಡ ಮಿಕ್ಸ್ ಹಾಕ್ಬೋದು ಬರೀ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿದರೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ರಾತ್ರಿ ಇಡೀ ಕೂಡ ನೆನೆಸ್ಬೋದು ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು ಅದಕ್ಕೆ ತೆಂಗಿನಕಾಯಿ ಕೂಡ ನಾನು 1 ಲೋಟ ಅದೇ ಲೋಟದಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ನಾನು 1 ಲೋಟ ಬಿಳಿ ಅನ್ನವನ್ನು ಮತ್ತು 1 ಲೋಟ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ನೀವು ಬಾಯ್ಲ್ಡ್ ರೈಸ್ ಇದ್ದರೆ ಬಾಯ್ಲ್ಡ್ ರೈಸ್ ಕೂಡ ಯೂಸ್ ಮಾಡ್ಬೋದು ನನ್ನ ಹತ್ರ ಬಾಯ್ಲ್ಡ್ ರೈಸ್ ಇಲ್ಲ ನಾನು ರಾತ್ರಿ ಬಾಯ್ಲ್ಡ್ ರೈಸ್ ಉಳಿದದಿದ್ದರೆ ಹಾಕ್ತೇನೆ ಅವತ್ತು ಕೂಡ ಇವತ್ತು ನನ್ನ ಹತ್ರ ಬಾಯ್ಲ್ಡ್ ರೈಸ್ ಉಳಿದಿರೋದು ಇಲ್ಲ ಅದಕ್ಕೋಸ್ಕರ ನಾನು ವೈಟ್ ರೈಸನ್ನು ಮಾಡ್ಕೊಂಡಿದ್ದೇನೆ ದೋಸೆಯ ರೈಸಲ್ಲೇ ನಾನು ವೈಟ್ ರೈಸನ್ನು ಮಾಡ್ಕೊಂಡಿದ್ದೇನೆ ನೀವು ಕೂಡ ಉಳಿದಿರುವ ರಾತ್ರಿ ಅನ್ನ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು ಇದನ್ನು 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಬೇಕು ನಾನು 2 ಬ್ಯಾಚಸಲ್ಲಿ ಅಕ್ಕಿಯನ್ನು ರುಬ್ಬಿದ್ದೇನೆ ಯಾಕೆಂದರೆ ಒಂದೇ ಸರ್ತಿ ಹಾಕಿದರೆ ಅದು ಫುಲ್ ಆಗ್ತದೆ ಅದಕ್ಕೋಸ್ಕರ ಒಂದು ಸರ್ತಿ ನಾನು ತೆಂಗಿನಕಾಯಿಯನ್ನು ಹಾಕಿ ಅನ್ನವನ್ನು ಹಾಕಿ ರುಬ್ತೇನೆ ನೆಕ್ಸ್ಟ್ ಟೈಮ್ ಹಾಕುವಾಗ ನಾನು ಬರೀ ಅಕ್ಕಿಯನ್ನು ಮಾತ್ರ ರುಬ್ತೇನೆ ಅದು ಹಿಟ್ಟು ಕೂಡ ಹದ ಮಾಡುವಾಗ ನಾವು ದಪ್ಪ ಇಡಬಾರ್ದು ದೋಸೆ ಹಿಟ್ಟಿನ ಹದಕ್ಕೆ ಇಡಬೇಕು ಈಗ ತೆಳುವಾಗಿ ನಾವು ನೀರು ಹಾಕಿ ರುಬ್ಕೊಳ್ಳುವ ಅನ್ನ ಕೂಡ ಹಾಕ್ತಾ ಇದ್ದೇನೆ ನಾನು ವೈಟ್ ರೈಸೇ ಹಾಕ್ತಾ ಇದ್ದೇನೆ ಅನ್ನ ಕೂಡ ಒಂದೇ ಆ ಲೋಟದಲ್ಲಿ 1 ಲೋಟ ಹಾಕ್ತಾ ಇದ್ದೇನೆ 2 ಲೋಟ ಅಕ್ಕಿ 1 ಲೋಟ ತೆಂಗಿನಕಾಯಿ ಅದೇ ಲೋಟದಲ್ಲಿ 1 ಲೋಟ ಬಿಳಿ ಅನ್ನವನ್ನು ಹಾಕಿ ಸಣ್ಣಗೆ ರುಬ್ಬಬೇಕು
ಇತ್ತೆ ನಾನು 2 ಲೋಟೆ ದೋಸೆ ದಾರಿ ನನೆದೀತೆ ದಪ್ಪಾರಿ ನೀರು ದೋಸೆಗೆ ಮತ್ತು ಮಲ್ಪುನ ದೋಸೆಗೆ ಪಾಡ್ನಾರಿ ಅವೇ ನಮ್ಮ ಯಾನು ಹೂವು ಲೋಟಾಡಿ ಯಾನು ಪಾಡ್ದೇನ ಅರಿನ ಅವೇ ಲೋಟೆಡಿ ಯಾನು ವೈಟ್ ರೈಸನ್ನು 1 ಲೋಟೆ ಫುಲ್ ಪಾಡೊಂದುಲ್ಲೆ ಬೊಕ್ಕ ಅವೇ ಲೋಟೆಡ್ 1 ಲೋಟೆ ತಾರ ಇಲ್ಲ ಪಾಡೊಂದುಲ್ಲೆ ನಮ್ಮ ಕರೆಕ್ಟ್ ಆದ ಇಂಚೆನೆ ಪರ್ಫೆಕ್ಟ್ ಆದ ಮೆಜರ್ಮೆಂಟೆಡ್ ಪಾಂಡ ನಮಗೆ ಸ್ಮೂತ್ ಆದಿತ್ತಿನ ಒಂಜಿ ಸ್ಪಾಂಜಿ ಟೈಪ್ದ ಕಪ್ಪ ರೊಟ್ಟಿ ಸಿಕ್ಕೊಂಡು ಆಯ್ತಾ ಬೊಕ್ಕ ಒರಿದಿನ ನಿಗಳ ರಾತ್ರಿ ಅದ ಬಾಯ್ಲ್ಡ್ ರೈಸ್ ಇತ್ತನಲ್ಲ ನಮ್ಮ ಉರ್ಪೆಲ್ ನುಪ್ಪಿತ್ತನಲ್ಲ ಭಾರಿ ಲಾಯ್ಕ್ ಹಾಕೊಂಡು ಏನಾಡು ಉರ್ಪೆಲ್ ನುಪ್ಪಿತ್ತಿಸಿ ಐಕ್ಯಾನ್ ಕಾಂಡೇನೆ ಒಂತೆ ಅರಿನ ಬೇಯ್ಪದು ನುಪ್ಪು ಮಲ್ತೊಂದು ನೆಕ್ಕ ಪಾಡೊಂದುಲ್ಲೆ ನುಪ್ಪು ಪಾಡೋಡೆ ಸಣ್ಣ ಕಡೆಲಿ ನಿಕುಲು ಒಂಜಿ 2 ಲೋಟೆ ನೀರು ಪಾಡ್ದು ಸಣ್ಣ ಕಡೆ ಓಡು ಬೊಕ್ಕ ಒರಿದಿನ ಅರಿಲ್ಲ ಯಾನಿತ ಸೆಕೆಂಡ್ ಟೈಮ್ ಕಡೆ ಒನ್ವೆ ಆಯ್ತಾ ಬೊಕ್ಕ ಕೆಲವೇರು ಬಜಿಲ್ ಪಾಡುವರಿಗೆ ಅವು ಆತ ಎಡ್ಡೆ ಹಾಪುಜಿ ಒಂಚೂರು ಅಂಟು ಬರ್ಕೊಂಡು ಆಯ್ತಾ ಬೊಕ್ಕ ಅವು ಆತ ಪರಿಮಳಲ ಹಾಪುಜಿ ನಮ್ಮ ಉಪ್ಪು ಪಾಡ್ದು ಮಲ್ತಿನೇ ಭಾರಿ ಕಮ್ಮೆನಾದು ಭಾರಿ ರುಚಿ ಹಾಪಿನಿ ಒರಿದಿನ ರಾತ್ರಿ ದಾರಿಲ್ಲ ಹಾಪುಂಡು ಪಾಂಡ ಇತ್ತೆ ಸೆಕೆಂಡ್ ಟೈಮ್ ದಾರಿಲ್ಲ ಯಾನ್ ಕಡೆ ಒನ್ವೆ ಆಂಡ ಹಿಟ್ಟದ ನಮ್ಮ ಕನ್ಸಿಸ್ಟೆನ್ಸಿ ಪನ್ನಾಗ ಆಯ್ತಾ ಹದ್ದು ಮಲ್ಪೋತ ಅವೇ ನಮ್ಮ ಮಸ್ತ್ ದಪ್ಪದಿವರೆ ಬಲ್ಲಿ ದೋಸೆದ ಹಿಟ್ಟದಾತಿ ನೀರ್ದಿ ಓಡು ಬೊಕ್ಕ ಸೌಂಟುಡು ಒಂಚೂರು ಸೌಂಟುದ ಪಿರೌಡು ಜಾರ್ದು ಪೋಪಿನಾತ್ ಇಪ್ಪುಡು ತೆಳು ಪತರ ಇಪ್ಪುನಾತ್ ತೆಳುದುಂಡೆ ಯೋ ಮಸ್ತ್ ದಪ್ಪದಿವರೆ ಪೋಡ್ಚಿ ಇತ್ತೆ 2ನೇ ಸರ್ತಿ ದಾರಿಲ್ಲ ಯಾನು ಸಣ್ಣ ಕಡೆವೆ ಆಯ್ತಾ ಬೊಕ್ಕ ನಮ್ಮ ಹಿಟ್ಟನ್ನು ಹದ್ದು ಮಲ್ಪುಗ ಉಪ್ಪು ಲಂಚೆ ನೇತು ಬೋಡಾತು ತೂದು ಪಾಡ್ಲೆ ಮಸ್ತ್ ಉಪ್ಪು ಮಲ್ಪರೆ ಬಲ್ಲಿ ಕಪ್ಪ ರೊಟ್ಟಿನ ಹದ ಉಪ್ಪು ಮಲ್ಪೊನ್ನೆ ಬೊಕ್ಕ ನಮಕ್ ಬೋಡಾಂಡ ಉಪ್ಪು ಪಾಡೋಲಿ ಈಗ ನಾನು ಸೆಕೆಂಡ್ ಟೈಮ್ ಅಕ್ಕಿ ಕೂಡ ಅಂದರೆ 2 ಬ್ಯಾಚಸಲ್ಲಿ ನಾನು ರುಬ್ಬಿದ್ದೇನೆ ಸೆಕೆಂಡ್ ಟೈಮ್ ಕೂಡ ರುಬ್ಬಿ ನಾನು ಹಾಕ್ಕೊಂಡಿದ್ದೇನೆ ಹಾಗೂ 2 ಲೋಟದಷ್ಟು ನೀರನ್ನು ನಾನು ಹಾಕಿ ಮಿಕ್ಸಿಯನ್ನು ತೊಳೆದು ಹಿಟ್ಟನ್ನು ಹದ ಮಾಡ್ಕೊಳ್ತೇನೆ ಹಿಟ್ಟು ಹದ ಮಾಡುವಾಗ ದೋಸೆ ಹಿಟ್ಟಿನಷ್ಟು ಹದ ಇರಲಿ ಅಂದರೆ ಇಲ್ಲಿ ಇದು ನೀರಾಗಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ಅದು ಸೌಂಟಿನಲ್ಲಿ ಹಿಡಿಯುವಷ್ಟು ಅಂದರೆ ಸ್ವಲ್ಪ ಲೈಟಾಗಿ ಹಿಡಿಯುವಷ್ಟು ಇರಬೇಕು ಅಂದರೆ ನೀರು ದೋಸೆಕ್ಕಿಂತ ದಪ್ಪ ಇರಬೇಕು ಆಮೇಲೆ ಉದ್ದಿನ ದೋಸೆಕ್ಕಿಂತ ಸ್ವಲ್ಪ ತೆಳು ಇಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ಕನ್ಸಿಸ್ಟೆನ್ಸಿ ನಾನು ಹೇಗೆ ಮಾಡಿದ್ದೇನಂತ ಅಷ್ಟೇ ಇಲ್ಲಿ ಇದರದ್ದು ಸೌಂಡ್ ಉಂಟಲ್ಲ ಅದರಲ್ಲಿ ಹಿಡಿಯುವಷ್ಟು ಮಾಡಿದರೆ ದೋಸೆ ಹಾಕುವಾಗ ಒಂದು ಇಂಪಾರ್ಟೆಂಟ್ ನೀವು ನೆನಪಿಟ್ಕೊಳ್ಬೇಕು ದೋಸೆದ ಹಂಚು ಸರಿಯಾಗಿ ಬಿಸಿಯಾಗಿರಬೇಕು ಆಮೇಲೆ 2 ಅಥವಾ 1.5 ಸೌಂಟ್ ಅಷ್ಟು ಹಿಟ್ಟನ್ನು ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿ ಬಿಟ್ಟರೆ ಸಾಕು ಬಿಸಿಯಾದ ಮೇಲೆ ಆಮೇಲೆ ಹಾಕುವಾಗ ಹೈ ಫ್ಲೇಮಲ್ಲಿ ಹಾಕಿ ಅರ್ಧ ಬೆಂದಾದ ಮೇಲೆ ತೂತು ಆಗ್ತಾ ಬರುವಾಗ ಸ್ಲೋ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ಆಗ ಕರೆಕ್ಟಾಗಿ ಬರ್ತದೆ ದೋಸೆ ಓಡುಪಾಳ್ಯ ಹೀಗೇನೆ ಇದನ್ನೇ ಸರಿಯಾಗಿ ಫಾಲೋ ಮಾಡಿದರೆ ನಿಮಗೆ ಸ್ಪಾಂಜಿಯಾಗಿ ಪರ್ಫೆಕ್ಟಾಗಿ ಓಡು ದೋಸೆ ಮಾಡಲಿಕ್ಕೆ ಈಸಿ ಆಗ್ತದೆ ಇತ್ತೆ ನಮ್ಮ ಹಿಟ್ಟನ್ನು ಕಲಪನಾಗ 2 ಲೋಟೆ ನೀರು ಪಾಡ್ದು ಒಂಜಿ ಸೌಂಟುಡು 10 ನಾತು ಮಾತ್ರ ದಪ್ಪದಿ ಓಡು ಮಸ್ತ್ ತೆಳು ಮಲ್ಪರೆ ಬಲ್ಲಿ ಮಸ್ತ್ ದಪ್ಪಲ ಮಲ್ಪರೆ ಬಲ್ಲಿ ಬೊಕ್ಕ ಓಡು ಮಲ್ಲ ಬರ್ನಡ್ದು ಇದು ಸಮ ಕಾಯ ಓಡು ಆಯ್ತಾ ಬೊಕ್ಕ ಎಡ್ಮೆದೆಣ್ಣೆ ಜಡ ಏನಲ್ಲ ತಾರೆದೆಣ್ಣೆ ಪಾಡ್ದು ಸಮ ತಿಕ್ಕದು ಒಂದು ಲಕ್ಕೋಡವು ದೋಸೆ ಸಮ ಲಕ್ಕೋಡವು ಅಂಚಾದ ಅಂಟದು ಬತ್ತುಂಡು ಇಜಂಡ ನೀರು ಪಾಡ್ದಲ್ಲ ಅಂಚೆನೆ ಚೂರು ನೀರು ತಲ್ತದು ಅವೇನು ಪೂಜಿದು ಒಂದೇನು ನಮ್ಮ ತವನು ಪೂಜಿಂಡ ಅಂಡು ಮಣ್ಣದ ಓಡುನು ಬೊಕ್ಕ ಸಮ ಬೆಚ್ಚ ಇಪ್ಪನಗನೆ ಮಲ್ಲ ಬರ್ನರ್ದತ್ತು ಫಾಸ್ಟ್ ಇಪ್ಪನಗನೆ ಮೈಪೋಡು ಅರ್ಧ ನಮ್ಮ ದೋಸೆ ಹೊಟ್ಟೆ ಒಂಬನ್ನಾಗ ಮೀಡಿಯಮ್ ಫ್ಲೇಮ್ ಉಳ್ದಿದ್ದು ಕಾಯೋಡು ಅಂಚ ಮಲ್ತಂಡ ತಿರ್ತಡು ಪನ್ನ ಅಡೀತ ಭಾಗ ಪನ್ನಾಗ ಬ್ಯಾಕ್ ಸೈಡ್ ಆಯ್ತಾ ಕರ್ಚಿದ ಪೋಪುಜಿ ವೈಟ್ ಎಪ್ಕೊಂಡು ಅಂಚಾದ ಪರ್ಫೆಕ್ಟ್ ಆದ ಬರ್ಕೊಂಡು ಇತ್ತೆ ನಮ್ಮ ಸಾರಿ ಬೇಯೋಡು ನಮ್ಮ ಕಪ್ಪ ರೊಟ್ಟಿ ಜೀಡ ಮಧ್ಯೋಡು ಬೇಯ್ಪುಜಿ ಅಂಚಾದ ಸ್ಲೋ ಫ್ಲೇಮ್ ಹಿಡ್ದಿಂಡ ಸುಮಾರು ಪೊರ್ತು ಮುಟ್ಟ ದೀಂಡ ಬೇಯ್ಪುಂಡು ಅಂಚ 2 ಸೌಂಟ್ ಮೈದೆ ಕೆಲವರು ಒಂಜೇ ಸೌಂಟ್ ಮಲ್ಪೇರು ಮುಚ್ಚಿದ ದೀಂಡಲ ಹಾಪುಂಡು ಮುಚ್ಚಿದ ದೀಜಿಡ್ಲ ಹಾಪುಂಡು ಮುಚ್ಚಿದ ದೀಂಡ ಪ್ಲಫಿ ಅದು ಬರ್ಪುಂಡು ಇಜಿಡ ಮುಚ್ಚಿದ ದೀಜಿಡ ಹೊಟ್ಟೆ ಅದು ಬರ್ಪುಂಡು ಎಂಚಲ ಹಾಪುಂಡು 1 ಇಂಚ ನಡುಟು ಪ್ಲಫಿ ಅದು ಬೈದಂಡು ಭಾರಿ ಶೋಕ್ದು ಒಂಜಿ ಕಪ್ಪ ರೊಟ್ಟಿ ರೆಡಿ ಆತಂಡು ಒಂದೇ ಪರ್ಫೆಕ್ಟ್ ಅಳತೇಡು ಯಾನ್ ಮಲ್ದಿನ ಗ್ಯಾಸ್ ಸ್ಟವ್ದ ಫ್ಲೇಮು ಕರೆಕ್ಟ್ ದೀದು ಮಣ್ಣ ಓಡು ಸಮ ಕಾಯದು ಮಲ್ತಂಡ ಕರೆಕ್ಟ್ ಅದು ಬರ್ಪುಂಡು ನಮ್ಮ ಓಡು ಪಾಳ್ಯ ರೆಡಿಯಾಗಿದೆ ಇದೇ ಥರ ನಾನು ಹೇಳಿದ ಅಳತೆಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು